सन्ध्यामाकाशसिन्धुकमलानि मनोहराणि आदाय पादयुगमर्चयितं प्रपन्नाः श्रीविघ्ननायक विभो।
ವಾದ್ಯ ಕೇಳೆ
ಅದಕ್ಕೆ ಗೋವಿಂದಾರಿ ಗೋವಿಂದ. ದುರ್ಗಾ ಪರಮೇಶ್ವರ ದೇವರ ಪಾದಾರಂತೆ ಗೋವಿಂದಾರಿ ಗೋವಿಂದ. ಗೋವಿಂದ ಹರಿ ಗೋವಿಂದ. ವೈಶ್ವಾನರು ಭೂತ ಪ್ರಾಣಿನಾಂ ದೇಹಮಾಶಃ ಪ್ರಾಣಾಪಾನ ಸಮಾಯುಕ್ತ ಪಚಾಮೆನ್ನಂತಹ ವಿಶೇಷವಾಗಿ ಭಗವಂತ ಹೇಳ್ತಾನೆ. ಇದೇ ಪ್ರಕಾರವಾಗಿ ವಿಶೇಷವಾಗಿ ಮನುಷ್ಯರಿಗೆ ಬೇಕಾದಂತಹ ಸಪ್ತಧಾತುಗಳಿಗೆ ವಿಶೇಷವಾದಂತಹ ಪುಷ್ಟಿ ಬೇಕಾದರೆ ನಮಗೆ ಆಹಾರ ಪ್ರಧಾನ ಅಂತ. ಅದೇ ಪ್ರಕಾರವಾಗಿ ವಿಶೇಷ ಅನ್ನಂ ಬ್ರಹ್ಮೇತಿ ಪರಿಕಲ್ಪತಾಂ ಅಂತ ಹೇಳ್ತಾರೆ. ಅನ್ನವನ್ನು ನಾವು ಬ್ರಹ್ಮರೂಪನಾಗಿ ಕಾಣಬೇಕು, ದೇವರಾಗಿ ಕಾಣಬೇಕಂತ ವಿಶೇಷವಾಗಿ ಆ ಪ್ರಕಾರವಾಗಿ ಆ ಬ್ರಹ್ಮರೂಪದ ಅನ್ನವನ್ನು ಪೂಜೆ ಮಾಡಿಕೊಂಡು ವಿಶೇಷವಾಗಿ ಅದಕ್ಕೆ ಬೇಕಾದಂತಹ ವಿಶೇಷವಾದ ಪೂಜೆ ಮಾಡಿಕೊಂಡು ಅನ್ನಪೂರ್ಣ ಅದಕ್ಕಾಗಿ ವಿಶೇಷವಾಗಿ ಉಪಕಾರ ಮಾಡಿಕೊಂಡು ಪ್ರಕಾರವಾಗಿ ಪ್ರಕಾರವಾಗಿ ಮಾಡುವಂತಹ ಸೇವೆ ಒಂದು ವಿಶೇಷವಾದ ಅನಂತವಾದದ್ದು. ಆ ಪ್ರಕಾರಕ್ಕೆ ನಮಗೆ ಬೆಲೆ ಕಟ್ಟಕ್ಕಾಗುವುದಿಲ್ಲ. ಆದರೂ ಕೂಡ ವಿಶೇಷವು ದೇವರ ಪ್ರಸಾದ ಸ್ವೀಕಾರ ಆಶೀರ್ವಾದ.
अस्माकं यजमानस्य सप्रमाणमस्ति इर्ಬೋದು आदिकवाद महागणपति दुर्गा शिवाय ವರ್ಷದ ವಿಶೇಷವಾಗಿ ಸೇವಂತಿ ನನಗೇರಿ ಮನೆ ಕಾರ್ಯಕ್ರಮ ಮಕ್ಕಳಿಗೆ ಬ್ರಹ್ಮಕಲಶೋತ್ಸವದ ತಂತ್ರಿ ವರ್ಗ ಅರ್ಚಕ ಅರ್ಥಬಂಧ ಬ್ರಹ್ಮಕಲಶೋತ್ಸವಗಳು ಭಗವಂತ ಸಾನ್ನಿಧ್ಯ ಸಂದೋಷ ಸ್ವೀಕಾರವಂತೂ ಪ್ರೇತರಾದ ಸಾನ್ನಿಧ್ಯಗಳು ವಿರಾಜಮಾನವೆಂದು ಮಹಾಗಣಪತಿಗಳು ಆನಂದವಾಸಿ ಮಲದೇವಿಯರು ಪ್ರತ್ಯೇಕರು ಅಂಚನೆ ಅದ್ಭುತವಾದ ಶಕ್ತಿಲ್ಲ ಸಂತೋಷಪಡಿಸಿದರೆ ಪ್ರಸನ್ನ ರೂಪಿಸಿ ಯಜಮಾನ ಕುಟುಂಬ ಕೌಶಲ ಕಷ್ಟ ನಷ್ಟ ದೋಷ ಮಾನದೋಷ ದೋಷ ಶಕ್ತಿದೋಷ ಮತ್ತು ಹೃದಯಗಳಿಗೆ ತಂದೆಗಾಗಿ ಮನಾಡಿಗಮಾದ ವ್ಯಾಧಿ ರೋಗ ರುಜುನೋಗಳು ಸಂಸಾರ ಆರೋಗ್ಯ ಸಂಪತ್ತನ್ನು ನಮ್ಮ ದೇವಕುಮಾರ ಆರೋಗ್ಯ ವಿದ್ಯೆ ಈ ವಿದ್ಯಾಭ್ಯಾಸ ಆ ದೇವನ ಭವಿಷ್ಯತ್ ಉತ್ತಮ ಉದ್ಯೋಗ ಭವಿಷ್ಯತ್ ದಾಂಪತ್ಯ ಜೀವನ ಸತಿ ಪತಿ ಅನಾನ್ಯತೆ ಸಹಸ್ತಾಷ್ಟ ಅಂತ ಮಾಡ್ತಾರೆ ದಾಂಪತ್ಯ ಜೀವನದ ಉದ್ಯೋಗ ಶಿವನ ವಾಹನ ದೇವಿನ ವಾಹನ ಶಿವನ ಶಿವನ ಇದು ಪುರಸ್ಕಾರ ಶಾದಿ ಕರ್ಮ ಘೋಷ ಮಾಡ್ತಾರೆ ತುಂಬರ ಕ್ಷೇತ್ರ ಬೋರ್ಡ್ ಅಂತ ವಿದ್ಯಾರ್ಥಿ ಅಭಿಷೇಕ ಸೇವೆ ಕ್ಷೇತ್ರಕ್ಕೆ ನನ್ನ 16 ವರ್ಷ ಮಟ್ಟ ಒಂದು ಲೋಕಸಭೆ ಕ್ಷೇತ್ರ ಉತ್ತರೋತ್ತರ ಬೆಳಗಾವಿ ಶ್ರೀರಕ್ಷ
Thank you.